ಪ್ರತಿನಿತ್ಯ ನೂರಾರು ಮಂದಿ ವಿಟ್ಲದಿಂದ ಮಂಗಳೂರಿಗೆ ಪ್ರಯಾಣಿಸ್ತಾರೆ. ಮಂಗಳೂರಿನಿಂದ ವಿಟ್ಲಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು, ಹೆಚ್ಚಾಗಿ ವಿಟ್ಲ ಭಾಗದಿಂದ ಮಂಗಳೂರಿಗೆ ಬರ್ತಾರೆ. ಆದ್ರೆ ವೇಗದೂತ ಬಸ್ಗಳಿಲ್ಲದೆ, ಅದರ ಸೇವೆಗಳಿಲ್ಲದೆ ಜನರು ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ. ನೀವು ವಿಟ್ಲದಿಂದ ಮಂಗಳೂರಿಗೆ ಬರಬೇಕು ಅಂತ ಹೇಳಿದ್ರೆ ಒಂದೂವರೆ ಗಂಟೆಯ ಸಮಯ ಬೇಕಾಗುತ್ತೆ. ಆದ್ರೆ ಅದರಲ್ಲೂ ಕೂಡ ಈ ಅಲ್ಲಲ್ಲಿ ನಿಂತುಕೊಂಡು ಬರುವಂತಹ ಬಸ್ಸುಗಳು ಮತ್ತು ಪ್ರಮುಖವಾಗಿ ಈ ಬಸ್ಸುಗಳ ಒಂದಷ್ಟು ಕಾರಣಗಳಿಗೋಸ್ಕರ ಅಲ್ಲಲ್ಲಿ ನಿಂತುಕೊಂಡು ಬರುತ್ತೆ. ಅದರ ಜೊತೆಗೆ ಅದು ತುಂಬಾ ಹಳೆಯದಾದಂತಹ ಬಸ್ಸುಗಳಾಗಿರುತ್ತೆ. ಹಾಗಾಗಿ ಇದು ವೇಗ ಆಗಿ ಚಲಿಸದೇ ಇರುವಂತಹ ಕಾರಣಗಳಿಗೋಸ್ಕರ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಸಂಜೆ ಮತ್ತು ಬೆಳಿಗ್ಗೆ ಈ ಬಸ್ಗಳದ್ದೇ ಸಮಸ್ಯೆ. ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗೆ ಪಾಸ್ ಇದೆ, ಇದೀಗ ಉಚಿತ ಪಾಸ್ ಕೂಡ ಸಿಗ್ಲಿಕ್ಕಿದೆ. ಆದ್ರೆ ಈಗಿನ ಕಪ್ಪು ನಾಮಫಲಕ ಬಸ್ಸುಗಳು ಮಂಗಳೂರು ತಲುಪಲಿಕ್ಕೆ 1.5 ಗಂಟೆ ತೆಗೆದುಕೊಳ್ಳುತ್ತೆ. ಶೀಘ್ರ ತಲುಪುವಂತಹ ವೇಗದೂತ ಸರ್ಕಾರಿ ಬಸ್ಸುಗಳು ಬೇಕು ಎನ್ನುವಂತಹ ಬೇಡಿಕೆ ಆ ಭಾಗದ ಜನರ ಆಗ್ರಹ ಆಗಿದೆ. ಬೆಳಗಿನ ಹೊತ್ತು ಕಪ್ಪು ಫಲಕ ಹೊತ್ತಂತಹ ಶಟ್ಲ್ ಬಸ್ಸುಗಳ ಸೇವೆ ಇದ್ರೂ ವಿಟ್ಲದಿಂದ ಹೊರಡುವಾಗ್ಲೇ ತುಂಬಿರುತ್ತೆ. ಕೆಲವು ಬಸ್ಸುಗಳು ಮಂಗಿಲಪದವು, ಕೆಲಿಂಜ, ವೀರಕಂಬ ತಲುಪುವಾಗ ರಶ್ ಆಗುತ್ತೆ. ಪ್ರಯಾಣಿಕರಲ್ಲಿ 90% ಮಂದಿ ಮಂಗಳೂರಿಗೆ ಹೋಗುವವರು. ಕಲ್ಲಡ್ಕ, ಮೆಲ್ಕರ್, ಬಿಸಿ ರೋಡ್ಗಳಲ್ಲಿ ಇಳಿಯುವವರು ಕೆಲವರು ಇರ್ತಾರೆ. ಈ ರೂಟ್ನ ಬಸ್ಸುಗಳಲ್ಲಿ ಬಹುತೇಕ ಎಲ್ಲವೂ ಕೂಡ ಹಳೆಯವು. ಕೆಲವು ಬಸ್ಸುಗಳ ಸೀಟ್, ಕಿಟಕಿ, ಬಾಗಿಲು ಇತ್ಯಾದಿ ಯಾವುದೂ ಕೂಡ ಸರಿ ಇಲ್ಲ. ಕೆಲವೊಮ್ಮೆ ಬಸ್ಸುಗಳು ಪ್ರಯಾಣ ಮಧ್ಯೆ ಕೆಟ್ಟು ಹೋಗುವುದು ಕೂಡ ಇದೆ. ಮತ್ತೆ ಅಲ್ಲಿಂದ ಸಮಸ್ಯೆ ಆಗುವಂಥದ್ದು. ಪುತ್ತೂರು, ಮಂಗಳೂರು ಸ್ಟೇಟ್ ಬ್ಯಾಂಕ್ ನಡುವೆ ನೇರ ಬಸ್ಸುಗಳು ಇರುವ ಹಾಗೆಯೇ ವಿಟ್ಲ, ಮಂಗಳೂರು ಸ್ಟೇಟ್ ಬ್ಯಾಂಕ್ ನಡುವೆ ಬೆಳಗ್ಗೆ ಮತ್ತು ಸಂಜೆಯ ಹೊತ್ತಾದ್ರೂ ತಲಾ 2 ವೇಗದೂತ ಬಸ್ ಆರಂಭಿಸಬೇಕು ಮತ್ತು ಹಾಲಿ ಇರುವಂತಹ ಶಟ್ಲ್ ಬಸ್ಸುಗಳು ಸಮಯ ಪಾಲನೆ ಮಾಡಬೇಕು ಅಂತ ಪ್ರಯಾಣಿಕರು ತಮ್ಮ ಬೇಡಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾದಂತಹ ಬೇಡಿಕೆ. ಯಾಕಂತ ಹೇಳಿದ್ರೆ ವಿಟ್ಲ ಭಾಗದಿಂದ ಮಂಗಳೂರು ಭಾಗಕ್ಕೆ ತುಂಬಾ ಜನ ಆಗಮಿಸ್ತಾರೆ. ವಿಟ್ಲ ಮಾತ್ರ ಅಲ್ಲ, ವಿಟ್ಲದ ಅಕ್ಕಪಕ್ಕದ ಊರುಗಳಾದಂತಹದು ಪುಣಚ ಆಗಿರ್ಬೋದು, ಅದರ ಜೊತೆಗೆ ಕೇರಳ ಗಡಿಭಾಗಗಳಾಗಿರ್ಬೋದು, ಈ ಭಾಗಗಳಿಂದ ಜನರು ಪ್ರತಿನಿತ್ಯ ಮಂಗಳೂರಿಗೆ ಬರ್ತಾರೆ. ಅದು ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು. ಹಾಗಿರುವಾಗ ಬಸ್ಸಿನಲ್ಲೇ ನೀವು ಸಮಯವನ್ನ ಅವರು ಕಳಿಬೇಕಾದಂತ ಪರಿಸ್ಥಿತಿ ಇದೆ. ನೇರವಾಗಿ ಈಗ ವಿಟ್ಲದಿಂದ ನೇರವಾಗಿ ಮಂಗಳೂರಿಗೆ ಬರುವವರಿಗೆ ನೇರ ಬಸ್ಸುಗಳು, ವೇಗದೂತ ಬಸ್ಸುಗಳಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗೆ ಅವರ ಸಮಯವೂ ಉಳಿಯುತ್ತೆ. ಅದರ ಜೊತೆಗೆ ಅವರಿಗೂ ಕೂಡ ಅದರಿಂದ ಸಹಾಯ ಆಗುತ್ತೆ. ಮತ್ತು ಇಲ್ಲದಿದ್ರೆ ನೇತಾಡಿಕೊಂಡು ಬರಬೇಕಾದಂತಹ ಪರಿಸ್ಥಿತಿ. ಕೆಲವರು ವಿಟ್ಲದಿಂದ ಹತ್ತಿದ್ರೆ ಸಾಧಾರಣ ಬಿಸಿ ರೋಡು ಆ ಭಾಗದವರೆಗೂ ಕೂಡ ನೇತಾಡಿಕೊಂಡು ಬರಬೇಕಾದಂತ ಪರಿಸ್ಥಿತಿಗಳಿರುತ್ತೆ. ಅದರಿಂದಾಗಿ ವಿಟ್ಲದಿಂದ ನೇರವಾಗಿ ಮಂಗಳೂರಿಗೆ ಒಂದು ವೇಗದೂತ ಬಸ್ಸುಗಳನ್ನ ಅಟ್ಲೀಸ್ಟ್ ನೀವು ಬೆಳಗ್ಗೆ ಮತ್ತು ಸಂಜೆ ಹೊತ್ತಾದ್ರೂ ಹೆಚ್ಚು ಜನ ಸಂಚಾರ ಮಾಡುವಂತಹ ಉದ್ಯೋಗಿಗಳು, ವಿದ್ಯಾರ್ಥಿಗಳು ಸಂಚಾರ ಮಾಡುವಂತಹ ಆ ಹೊತ್ತಿನಲ್ಲಾದ್ರೂ ಬಸ್ಸುಗಳನ್ನ, ವೇಗದೂತ ಬಸ್ಸುಗಳನ್ನ ಕೊಡಿ ಅನ್ನುವಂಥದ್ದು ಆ ಭಾಗದ ಜನರ ಆಗ್ರಹ.